ಲಾಕ್ಡೌನ್ ಬಳಿಕ ಎಸ್ಎಸ್ಎಫ್ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಅಧೀನ ಘಟಕಗಳಲ್ಲಿ ವಿಭಿನ್ನ ಮಾದರಿ ಯೋಗ್ಯವಾದ ಉಪಯುಕ್ತ ಸೇವೆಗಳು ನಡೆದಿದೆ. ಜಿಲ್ಲಾ ಅಧೀನದಲ್ಲಿ ಝೋನ್, ಡಿವಿಷನ್, ಸೆಕ್ಟರ್ ಯೂನಿಟ್ಗಳು ಕಾರ್ಯಾಚರಣೆ ಮಾಡ್ತಾ ಇದೆ. ಲಾಕ್ಡೌನ್ ಬಳಿಕ ಸಮಾಜದಲ್ಲಿ ಸಂಕಷ್ಟಗಳನ್ನು ಅನುಭವಿಸುವ ಕುಟುಂಬಗಳನ್ನ ಅಂದರೆ ರೋಗಿಗಳು, ಕೂಲಿ ಕಾರ್ಮಿಕರು, ಭಿಕ್ಷುಕರು, ಪ್ರಯಾಣಿಕರು ಹೀಗೆ ಎಲ್ಲರನ್ನೂ ಪರಿಗಣಿಸಿ ಕಿಟ್ ವಿತರಣೆ, ಮಾಸ್ಕ್ ವಿತರಣೆ ಮಾಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಎಸ್ಎಫ್ನ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶರೀಫ್ ನಂದಾಬ್ರ ಹೇಳಿದ್ದಾರೆ. ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕೋವಿಡ್-19 ಜನಜಾಗೃತಿ ಮೂಡಿಸುವ ಸಲುವಾಗಿ ಜನನಿಬಿಡ ಪ್ರದೇಶಗಳಲ್ಲಿ ಸ್ಥಳೀಯ ಆರೋಗ್ಯ ಇಲಾಖೆಯೊಂದಿಗೆ ಸಹಕರಿಸಿ ಜನಜಾಗೃತಿ ಅನೌನ್ಸ್ಮೆಂಟ್ಗಳು ಹೀಗೆ ಹಲವಾರು ಸೇವೆಗಳು ಜಿಲ್ಲಾ ವ್ಯಾಪ್ತಿಯ ಅಧೀನ ಘಟಕಗಳಲ್ಲಿ ನಡೆದಿವೆ ಅಂತ ಹೇಳಿದರು. ಲಾಕ್ಡೌನ್ ಬಳಿಕ ಸಮಾಜದಲ್ಲಿ ಸಂಕಷ್ಟವನ್ನು ಅನುಭವಿಸುತ್ತಿರುವಂತಹ ಹಲವಾರು ಕುಟುಂಬಗಳು, ಅದೇ ರೀತಿ ಕೂಲಿ ಕಾರ್ಮಿಕರು, ಭಿಕ್ಷುಕರು, ಪ್ರಯಾಣಿಕರು ಹೀಗೆ ಎಲ್ಲರನ್ನು ಪರಿಗಣಿಸಿ ಜಿಲ್ಲಾ ವ್ಯಾಪ್ತಿ ನಡೆಯುವಂತಹ ಕೆಲವೊಂದು ಸೇವೆಗಳನ್ನು ನಿಮ್ಮ ಮುಂದೆ ನಾವು ವಿವರಣೆ ಮಾಡ್ತಾ ಇದ್ದೇವೆ. ಒಂದನೇದಾಗಿ ಕಿಟ್ ವಿತರಣೆ, ಅದೇ ರೀತಿ ಮಾಸ್ಕ್ ವಿತರಣೆ, ನಿರಾಶ್ರಿತರಿಗೆ ಆಹಾರ, ಕ್ವಾರಂಟೈನ್ ನಲ್ಲಿ ಫುಡ್ ವ್ಯವಸ್ಥೆ, ಹಣ್ಣು ಹಂಪಲು ವಿತರಣೆ, ರೋಗಿಗಳಿಗೆ ರಕ್ತ ನೀಡುವಿಕೆ, ಇಫ್ತಾರ್ ಫುಡ್, ರಮಲಾನ್ ಕಿಟ್, ಅದೇ ರೀತಿ ಭಿಕ್ಷುಕರಿಗೆ ಆಹಾರ, ಔಷಧಿ ತಲುಪಿಸುವ ವ್ಯವಸ್ಥೆ, ಸಂಕಷ್ಟದಲ್ಲಿ ಸಿಲುಕಿರುವ ಪ್ರಯಾಣಿಕರಿಗೆ ವಾಹನದ ವ್ಯವಸ್ಥೆ, ರೋಗಿಗಳನ್ನು ಆಸ್ಪತ್ರೆಗೆ ತಲುಪಿಸುವುದು, ರಕ್ತದಾನಿಗಳನ್ನು ಆಸ್ಪತ್ರೆಗೆ ಕಳುಹಿಸುವುದು, ಮದರಸಾ ಅಧ್ಯಾಪಕರಿಗೆ ಗೌರವಧನ, ಈದ್ ಕಿಟ್ ವಿತರಣೆ, ಅದೇ ರೀತಿ ಪ್ರಾಕೃತಿಕ ವಿಕೋಪ ಕಾರಣ ಹಾನಿಯಾದ ಸ್ಥಳಗಳಲ್ಲಿ ಸೇವೆ ಮಾಡಿದ್ದು ನಮ್ಮ ಕಳೆದ ಮಾರ್ಚ್ 25ರಿಂದ ಮೇ 24ರವರೆಗೆ ಜಿಲ್ಲಾ ವ್ಯಾಪ್ತಿ ನಡೆದಂತಹ ಸೇವೆಗಳ ಸಂಕ್ಷಿಪ್ತವಾದ ವಿವರವಾಗಿದೆ. ಅದರೊಟ್ಟಿಗೆ ಕೋವಿಡ್-19 ಜನಜಾಗೃತಿ ಮೂಡಿಸುವ ಸಲುವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಕೆಲವೊಂದು ಪ್ರದೇಶಗಳಲ್ಲಿ ಅನೌನ್ಸ್ ಮಾಡಿ ನಾವೆಲ್ಲ ಮಾಡಿದ್ದೇವೆ, ಜಾಗೃತಿಯನ್ನು ಮೂಡಿಸಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಎಸ್ಎಸ್ಎಫ್ ಘಟಕದ ಅಧ್ಯಕ್ಷರಾದ ಇಬ್ರಾಹಿಂ ಸಕಾಫಿ ಸರ್ಕಳ, ಮೊಹಮ್ಮದ್ ಅಲಿ ತುರ್ಕಳಿಕೆ, ಮೊಹಮ್ಮದ್ ಶರೀಫ್ ಶರ್ಕಳ, ಕರೀಂ ಕದ್ಕಾರ್ ಉಪಸ್ಥಿತರಿದ್ದರು.